ಸೇತುವೆ ಎಂದರೆ ಕೇವಲ ಎರಡು ಊರಿನ ಸಂಪರ್ಕದ ಕೊಂಡಿ ಮಾತ್ರವಲ್ಲ, ಎರಡು ಊರಿನ ಜನರ ಸಂಬಂಧದ ಕೊಂಡಿ. ಮರವೂರು ಸೇತುವೆ ಕುಸಿತದಿಂದಾಗಿ ಎರಡು ಊರಿನ ಸಂಪರ್ಕ ಕಳೆದುಕೊಂಡು 3 ವಾರಗಳೇ ಕಳೆದಿವೆ. ಆದರೆ ಇದರ ದುರಸ್ತಿ ಕಾರ್ಯ ಮಾತ್ರ ಆಮೆಗತಿಯಲ್ಲಿ ನಡೆಯುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿದೆ ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್. ಮರವೂರು ಸೇತುವೆ ಕುಸಿತವಾಗಿ ಸುಮಾರು 3 ವಾರಗಳೇ ಕಳೆದಿವೆ. ಸಂಪೂರ್ಣ ಎರಡು ಕಡೆಯ ಸಂಪರ್ಕ ಕಳೆದುಕೊಂಡಿದೆ. ಕಾರಣಗಳ ಕುರಿತು ಮಾತನಾಡುತ್ತಾರೆ. ಆದರೆ ಈ ಕುಸಿತದಿಂದ ಜನರಿಗಾದ ಸಮಸ್ಯೆಯ ಬಗ್ಗೆ ಮಾತನಾಡುವವರು ಯಾರೋ? ಮಕ್ಕಳು, ವೃದ್ಧರು ದಿನನಿತ್ಯ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆದರೂ ದುರಸ್ತಿ ಕಾರ್ಯ ಮಾತ್ರ ಆಮೆಗತಿಯಲ್ಲಿ ನಡೆಯುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 4 ದಿನಗಳಿಂದ ದುರಸ್ತಿ ಕಾರ್ಯ ನಡೆಯುತ್ತಿಲ್ಲ. ಮಂಗಳೂರು ನಗರದಿಂದ ಸೇತುವೆಯವರೆಗೆ ಬಸ್ ವ್ಯವಸ್ಥೆ ಇದೆ. ಆದರೆ ಸೇತುವೆಯ ಇನ್ನೊಂದು ಬದಿಯ ಜನರು ಹೇಗೆ ಹೋಗಬೇಕು? 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆ ಆರಂಭವಾಗಿದೆ. ಮಕ್ಕಳು ಹೋಗುವುದಾದರೂ ಹೇಗೆ? ಶಾಲೆಯ ಪ್ರಾಂಶುಪಾಲರಲ್ಲಿ ಹೇಳಿದ್ರೆ ಶಾಲೆ ತೆರೆಯುವುದು ಮಾತ್ರ ನಮ್ಮ ಕೆಲಸ, ವಾಹನ ವ್ಯವಸ್ಥೆ ಮಾಡುವುದು ನಮ್ಮ ಕೆಲಸವಲ್ಲ ಎಂದು ಹೇಳುತ್ತಾರೆ. ಆಟೋ ರಿಕ್ಷಾದ ದರ ಹೆಚ್ಚಾಗಿದೆ. ಬಡ ಜನರು ಏನು ಮಾಡಬೇಕು ಎಂದು ಹೇಳುತ್ತಾರೆ ಸ್ಥಳೀಯರು. ಒಂಜಿ ಎಲ್ಲೇ ಬಸ್ ಇದು ಒಂಜಿ ಎಲ್ಲೇ ವೆಹಿಕಲ್ ಪಾಡ್ದು ಅಟ್ಲೀಸ್ಟ್ ತುಂಬು ಟೂರಿಸ್ಟ್ ಬಸ್ ಇತ್ತು. ಒಂಜಿ ಟೂರಿಸ್ಟ್ ಬಸ್ ಲೆಕ್ಕ ಅಣ್ಣ ಒಂಜಿ ಇತ್ತದು, ಒಂಜಿ ಟೆಂಪದ ಲೆಕ್ಕ ಒಂಜಿ ಮಲ್ತದು ಜನಕ್ಕೆ ಒಂಚೂರು ನೆಟ್ಟು ನೆಮ್ಮದಿ ಕೊಡ್ತಳು. ಶಾಲೆದ ಜೋಕುಲೆಕ್ ಎಂಗ್ಲಿಗೆ ಒಂಜಿ ಟಾರ್ಚರ್ ಬಂಡ ಟಾರ್ಚರ್. ಬ್ರಿಡ್ಜ್ದ ಬೇಲೆ ಯಾ ಪಾಪುಂಡು ಬಂದು ಏನು ಬಿಲ್ಕುಲ್ ಪಣ್ಣ ದಯ ಬಂಡ ಇನ್ನಿ ಆಯ್ತು ಅಡಿಟ್ಟು ಪೋನಾಗ ಆಯ್ತು ಜನನೇ ಇಜ್ಜಿ ಬೇಲೆ ಮಲ್ಪುನಕುಲು ಒಂಜಿ ನರಮಣಿ ಬೇಲೆ ಮಲ್ಪಂದು ನನೈತೆ ಕೊರೋನಾ ಕಮ್ಮಿ ಒಂದು ಬರ್ಪುಡು ಎಲ್ಲ ಶಾಲೆ ಎಲ್ಲ ಸ್ಟಾರ್ಟ್ ಆವು ಜನಕ್ಕೂ ಪೋಪಿನಿಂಚ ಸಮಸ್ಯೆ ಎಂಜಿನ ಬಂಡ ಇತ್ತೆಲ್ಲ ಬರದ ಬೇಲೆ ಒಂದಿಜ್ಜಿ ಇಂದು ಲಾಸ್ಟ್ ಒಂಜಿ 4-5 ದಿನ ಹೊಡೆದು ಆ ಬ್ರಿಡ್ಜ್ದ ಆಡಿಟ್ಟು ಬೇಲೆನೇ ಆ ಒಂದಿಜ್ಜಿ ವಿಷಯ ಎಂಜಿನ ಪ್ರಾಬ್ಲಮ್ ಎಂಜಿನ ಬಂಡ ಇಂದು ಏ ಸಮಯ ಪೋ ಪಂಪಿನ ಎಂಕ್ಲಿಗೆ ದಾಲ ಶ್ಯೂರಿಟೀಜ್ ಬಂಡ ಇಂದು ಏತ್ಲ ದಿನ ಪೋ ಪಂಡ್ರೆ ಬುಜ್ಜಿದ ಒಂಜಿ ತಿಂಗಳು ಒಂಜಿ ದಿನಟ್ಲಾವು ಇಂಜನ ಒಂಜಿ ತಿಂಗಳಲ್ಲ ಒಂಜಿ ವರ್ಷಲಾವು ಆ ವಿಷಯ ಆಯ್ತು ಆತ್ನೆಟ್ಟ ಎಂಕುಲು ಮರವೂರು ಬಕ್ಕ ಕರ್ಂಬಾರು ಕೆಂಜಾರು ಸ್ಪೆಷಲಿ ಅಂತೋನಿಗಟ್ಟೆ ಮುಟ್ಟದ ಜನಕ್ಕೆ ಸೊಲ್ಯೂಷನ್ ದಾದ ನಂದು ಒಂಜಿ ವಿಷಯ. ಶಾಲೆಗೆ ಕಾಲ್ ಮಾಡಿ ಮಗ ಪ್ರಿನ್ಸಿಪಾಲ್ ಬಂದ್ಪರ್ ಎಂಕಲಿಗೆ ಶಾಲೆ ಓಪನ್ ಮಲ್ಪಣ ಮಾತ್ರ ಬೇಲೆ ಬಸ್ತ ವ್ಯವಸ್ಥೆ ನಿಗುಲು ಮಲ್ಪಡು ಅವು ಎಂಕಲ್ಡ ನಿಗುಲು ಪಂಡ್ರೆ ಬಲ್ಲಿ ಐಡ್ ಬಕ್ಕ ನೆಕ್ಸ್ಟ್ ಟಾಪಿಕ್ ಐಜಿ ಯಾರಡ ಪಾತ್ರೆ. ಇನ್ನೊಂದೆಡೆ ಉರಿ ಬಿಸಿಲಿನಲ್ಲಿ ನಡೆದುಕೊಂಡು ಬರುತ್ತಿರುವ ವೃದ್ಧರನ್ನ ನೋಡಿದ್ರೆ ಮನ ಕಲಕುತ್ತದೆ. ಯಾಕೆ ಜನಪ್ರತಿನಿಧಿಗಳಿಗೆ ಇವರ ಕಷ್ಟ ಅರ್ಥವಾಗುವುದಿಲ್ಲ? ಇಳಿ ವಯಸ್ಸಿನಲ್ಲಿಯೂ 16 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಕೆಲಸ ಮಾಡುತ್ತಿದ್ದಾರೆ. ದಿನ ಇದೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕು. ಸರ್ಕಾರದವರು ಓಟು ಬೇಕಾಗುವಾಗ ಬರ್ತಾರೆ. ಮತ್ತೆ ನಾವು ಸತ್ತಿದ್ದೇವಾ ಬದುಕಿದ್ದೇವಾ ಎನ್ನುವುದನ್ನ ಕೇಳುವುದಿಲ್ಲ. ನಮಗೆ ಏನು ಕೊಡುತ್ತಿಲ್ಲ, ಎಲ್ಲ ನಮ್ಮ ಕೈಯಿಂದ ಕಿತ್ತುಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾರೆ ಗೌರಮ್ಮ. ತಿನ್ನಕ್ಕೆ ಗತಿ ಇಲ್ಲ, ಇಲ್ಲಿ ಹೋಗ್ಲಿಕ್ಕಂದ್ರೆ ಊಟಕ್ಕಿಲ್ಲ, ಏನು ಮಾಡೋದು? ಹೆಂಗೆ ಬದುಕಬೇಕು? ಇದನ್ನ ಮಾಡಂದ್ರೆ ಇನ್ನು 6 ತಿಂಗಳು ಹೋಗತಿ 3 ತಿಂಗಳು ಹೋಗತಿ ಅಂತಾರೆ. ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಬರೋದು. ರಿಕ್ಷಾದವ್ರಿಗೆ 50-100 ಕೇಳ್ತಾರೆ, ಎಲ್ಲಿಂದ್ರ ಕೊಡೋದು? ಏನು ಹೇಳೋದು? ಅವ್ರು ಓಡ್ ತಗೊಂಡ್ರು ಹೊಳ್ಳಿ ಮನುಷ್ಯರು ನೋಡಾಕಿಲ್ಲ, ಮನುಷ್ಯರು ಸತ್ತಿರೇ ಬದುಕಿರ ಅಂತ ನೋಡಾಕಿಲ್ಲ. ಎಲ್ಲ ಕಡೆ ಆ ಗಿಫ್ಟ್ ಕೊಡ್ತಾರೆ, ಈ ಗಿಫ್ಟ್ ಏನು ಕೊಟ್ರು? ನಮ್ಮಂಥವ್ಕೆ ಏನು ಕೊಟ್ರು? ಏನಿಲ್ಲ, ನಮ್ಮಿಂದ ಇನ್ನು ಕಿತ್ಕೊತಾರೆ. ಆ ಟ್ಯಾಕ್ಸ್ ಕಟ್ಟಬಾರ್ದು, ಈ ಕರೆಂಟ್ ಬಿಲ್ ಕಟ್ಟಬಾರ್ದು, ಡಬಲ್ ತಿರ್ಬಲ್ ಬಡ್ಡಿ ಹಾಕಿ ಕಟ್ಟಿಸ್ಕೊತಾರೆ. ಹೋಟಿಗೆ ಮಾತ್ರ ಬರ್ತಾರೆ. ಬಾಗಿಲು ಮುಂದೆ ಚರಂಡಿ ಬಿದ್ದಿದೆ, ಯಾವನು ದಾದ ಮಾಡಲ್ಲ. ಸರ್ಕಾರ ಅಂತ ಸರ್ಕಾರ ಬಂದಿದೆ ಈಗ. ಬೇಕಾ ಇದು ಬೇಕಾ ನಮಗೆ? ನಮ್ಮ ಹೋಟ್ ನಾವು ಕೊಟ್ಟು ನಾವು ಯಪ್ಪ ಅನ್ನೋದು ಬೇಕಾ? ಅವರು ವಯಸ್ಸಾಯ್ತು, 2 ಗಂಡ ಹೆಂಡತಿ, ಯಾವ ಮಕ್ಕಳು ಇಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು. ಜನಗಳು ಇಲ್ಲ, ಯಾರೂ ಇಲ್ಲ. ನಮ್ಮ ಗೋಳ ಕೇಳಕ್ಕೆ ಯಾರೂ ಇಲ್ಲ. ನಿಜವಾಗ್ಲೂ ಕೂಗುವಂಗೆ ಆಗ್ತೈತೆ ನನಗೆ. ಏನು ಮಾಡೋದು? ಕಾಲು ನೋವು, ನಡೆಯೋಕ್ಕಾಗೋದಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತ, ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಜನರ ಸಮಸ್ಯೆಯನ್ನ ಆಲಿಸಲಿ, ಪರಿಹಾರ ನೀಡಲಿ ಎನ್ನುವುದೇ ವಿ4 ನ್ಯೂಸ್ನ ಆಶಯ. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.